ಇಲ್ಲ ಇಲ್ಲ, ನನಗಾಗಿ ಎಲ್ಲವನ್ನು ಸಹಿಸಿಕೊಂಡಂತ ನನ್ನ ಸಾಕು ತಂದೆ ಕಣ್ವರ ಹೊರತು ನನಗೆ ಯಾರು ಅಪ್ಪ ಇಲ್ಲ, ನನಗೆ ಯಾರು ಅಪ್ಪ ಇಲ್ಲ, ನನಗೆ ಯಾರು ಅಮ್ಮ ಅಲ್ಲ, ನನಗೆ ಯಾರು ಅಮ್ಮ ಅಲ್ಲ. ಕ್ಷಣಿಕ ಸುಖ ಕ್ಷಣಿಕ ಸುಖ ತನುಬಾಧವೆಣಿಸದ ಜನನ ಜೀವಕ್ಕೆ ಮೌಲ್ಯವಿಲ್ಲಿದೆ, ಜನನ ಜೀವಕ್ಕೆ ಮೌಲ್ಯವಿಲ್ಲಿದೆ. ಜನುಮದಾತರು ತುರಿವ ಶಿಶುಗಳ ಹಣೆಯ ಬರಗವಿದು, ಜನುಮದಾತರು ತೊರೆವ ಶಿಶುಗಳ ಹಣೆಯ ಬರಗವಿದು. ಮನಸ್ಸಿನ ಸೊಗಕ್ಕಾಗಿ ಬೆಸುಗಿ, ಮನಸ್ಸಿನ ಸೊಗಕ್ಕಾಗಿ ಬೆಸುಗಿಯು ಗಣಿಸಿದೆನು ನಾ ಪಿತ ಮಾತೆ ಪತಿಯು ಮನುಕುಲದ ಸಂಬಂಧ ಮನುಕುಲದ ಸಂಬಂಧ ವಿದರಿಯು ತೃಣ ಸಮಾನವಿದು. ಜನುಮದಾತರು ತುರಿವ ಶಿಶುಗಳ ಹಣೆಯ ಬರಗ ಜನಕ ಅಮ್ಮ ಪುಟ್ಟ ಬಟ್ಟೆಯನ್ನು ತೆಗೆದಿರಿಸಿದ ಹಾಗೆ ಅಮ್ಮನನ್ನು ಬಿಟ್ಟು ಬಿಟ್ಟಿರ. ನಿಂತ ನೆಲೆಯಿಂದ ಮುಂದೆ ದಾಟಿ ಬಿಟ್ಟಿರೆ. ಶಿಶುವಾದ ನನಗೆ ಕಾಡನ್ನೇ ಮನೆಯಾಗಿಸಿದಿರಿ. ಇನ್ನೆಲ್ಲಿಯ ಬೆಳಕಪ್ಪ ನನಗೆ, ಎಲ್ಲಿಯ ಬೆಳಕು? ನಿಮಗೆ ತಪದ ಹಂಬಲ, ಅಮ್ಮನೊಂದಿಗೆ ಸುರಲೋಕದ ಅಪ್ಸರೆಯರ ಗಡಣ, ತಂದೆ ತಾಯಂದಿರು ನಿರಾಕರಿಸಿದಂತ ಶಿಶು. ನನಗೆ ಯಾರು ಇಲ್ಲ, ನಾನು ಅನಾಥಳು, ನಾನು ಅನಾಥಳು. ನೀವು ವಿಶ್ವಾಮಿತ್ರರೇ, ನನ್ನಮ್ಮ ಪರಮ ಸುಂದರಿಯೇ, ನನ್ನ ಬದುಕಿನ ಸೌಂದರ್ಯವನ್ನು ಕಸಿದ ಅಮ್ಮನ ಸ್ಥಾನಕ್ಕೆ ಏನರ್ಥ ಅಪ್ಪ? ವಿಶ್ವವನ್ನೇ ಮಿತ್ರಭಾವದಲ್ಲಿ ಕಂಡವರು ನೀವು. ಹುಟ್ಟಿದ ಮಗಳಿಗೆ ವಾತ್ಸಲ್ಯದ ಬಿಂದು ಉಣಿಸದ ನೀವು ಹೇಗೆ ವಿಶ್ವಾಮಿತ್ರರು? ನಾನಂತಲ್ಲ, ಈ ಪ್ರಪಂಚದಲ್ಲಿ ತಂದೆ ತಾಯಂದಿರು ನಿರಾಕರಿಸಿದಂತ ಮಕ್ಕಳ ಹಣೆ ಬರ ಹೀಗೆ ಅಪ್ಪ. ತಂದೆ ತಾಯಂದಿರಿಗೆ ಬೇಡವಾದಂತ ಮಕ್ಕಳು ಈ ಪ್ರಪಂಚದಲ್ಲಿ ಯಾರಿಗೂ ಬೇಡ ಎನ್ನುವುದಕ್ಕೆ ನಾನೇ ಸಾಕ್ಷಿ ಅಪ್ಪ. ನಿಮಗೇನೋ ನಾನು ಬೇಡವಾದೆ, ನನ್ನನ್ನು ಮೆಚ್ಚಿ ನನ್ನನ್ನು ಮದುವೆ ಆದಂತ ನನ್ನ ಗಂಡನಿಗೂ ನಾನು ಬೇಡವಾದೆ ಅಪ್ಪ. ಅಪ್ಪ, ಅವನಿಗೆ ನನ್ನ ಮನಸ್ಸು ಬೇಡ,
ನನ್ನ ದೇಹ ಬೇಕಿತ್ತು, ಅನುಭವಿಸಿದ. ಈಗ ನಾನು ಯಾರೆನ್ನುವುದೇ ಅವನಿಗೆ ತಿಳಿದಿಲ್ಲವಂತೆ. ಈ ಗರ್ಭಕ್ಕೆ ಕಾರಣ ಅವನಲ್ಲವಂತೆ ಅಪ್ಪ. ತಂದೆ ತಾಯಿ ಪತಿ ಎನ್ನುವಂತ ಈ ಸಂಬಂಧ ಎನ್ನುವುದು ಕೇವಲ ಕ್ಷಣಿಕ ಸುಖಕ್ಕೆ ಮಾತ್ರ. ಎಲ್ಲರಿಗೂ ದೇಹ ಸುಖ ಎನ್ನುವುದೇ ಮುಖ್ಯ ಅಪ್ಪ. ಇಲ್ಲಿ ಈ ಸಂಬಂಧ ಎನ್ನುವುದು ತೃಣಕ್ಕೆ ಸಮಾನ. ತಂದೆ ಹೆಗಲ ಮೇಲೆ ತಾಯಿಯ ಮಡಿಲಲ್ಲಿ ಸಿಗುವಂತ ಸುಖ ಮಕ್ಕಳಿಗೆ ಪ್ರಪಂಚದಲ್ಲಿ ಮತ್ತೆ ಎಲ್ಲಿ ಸಿಗುವುದಕ್ಕೆ ಸಾಧ್ಯ ಇದೆಯಪ್ಪ? ಅದನ್ನು ಅನುಭವಿಸಿದವಳೇ ನಾನಲ್ಲ. ನಾಳೆ ಹುಟ್ಟಿದಂತ ನನ್ನ ಮಗು ನನ್ನಲ್ಲಿ ಕೇಳಬಹುದು, ಅಮ್ಮ ನಾನಪ್ಪನ ಕೈ ಹಿಡಿದು ನಡಿಬೇಕು ಅಂತ ಕೇಳಿದ್ರೆ ನಾನೇನಂತ ಉತ್ತರಿಸಲಿ ಅಪ್ಪ? ನಾನೇನಂತ ಹೇಳಿ? ದೊಡ್ಡವರಾದಂತ ನೀವೆಲ್ಲ ಸೇರಿ ನನ್ನ ಬದುಕಿನ ಬಟ್ಟೆಯನ್ನೇ ಕಸಿದುಕೊಂಡ್ರಲ್ಲ. ನನಗೇನು ಗತಿ ಅಪ್ಪ? ಏನು ಗತಿ ಅಮ್ಮ? ಏನು? ಚಾರು ಚರಿತೆ ಸುಕುಮಾರಿ ಮೋಗ ದಾರಿ ತಪ್ಪಿಸಿ ತಿನ್ನ ಮೀರಿ, ಮೋಗ ದಾರಿ ತಪ್ಪಿಸಿ ತಿನ್ನ ಮೀರಿ, ನೀರಾದ ಬಗೆನಿಲ್ಲ ಒಡಲ ಸಂಭವ ಗೀವೆ, ನೀರಾದ ಬಗೆನಿಲ್ಲ ಒಡಲ ಸಂಭವ ಗೀವೆ, 100 ವತ್ಸರ ತಪದ ಪುಣ್ಯವ ಭೂರಮೆಯ ಹರಿಪೀಠವಿರುವ ಸುಕುಮಾರಿ, ಚಾರು ಚರಿತೆ ಸುಕುಮಾರಿ ಮೋಗ ದಾರಿ ತಪ್ಪಿಸಿದೆಲ್ಲ ಮೀರಿ ಕಂದ. ತಪ್ಪಿಲ್ಲವಮ್ಮ ನೀ ಕೇಳಿದ್ರಲ್ಲಿ. ತಪ್ಪೆಲ್ಲ ಇರುವುದು ನಮ್ಮಲ್ಲಿ. ಬದುಕು ಕೈ ತಪ್ಪಿದ ಕಾಲದಲ್ಲಿ ಮುಂದೇನು ಅಂತ ತಿಳಿಯದ ಅಸಹಾಯಕ ಸ್ಥಿತಿಯಲ್ಲಿ ಚಾರುಚರಿತೆಯಾದ ಸುಕುಮಾರಿಯಾದ ನೀ ಕೇಳಿದ ಅಷ್ಟು ಪ್ರಶ್ನೆಗಳೇ. ಹೇಳುವುದಕ್ಕೆ ಅಪ್ಪನಲ್ಲಿ ಒಂದು ಉತ್ತರವೂ ಉಳಿದಿಲ್ಲವಮ್ಮ. ಯಾಕೆ ಅಂದ್ರೆ ಮಾಡಿದ್ದಷ್ಟು ತಪ್ಪೇ ಆಗಿರುವಾಗ ಏನೆಂದು ಉತ್ತರಿಸಲಿ? ರಾಜ್ಯ ಕೋಶ ಹೆಂಡತಿ ಮಕ್ಕಳು ಎಲ್ಲ ಇದ್ದವನು ಒಂದು ಕಾಲದಲ್ಲಿ. ಬಿಟ್ಟು ನಡೆದಿದ್ದೇ ವಿರಕ್ತನಾಗಿ ತಪಸ್ಸಿನೆಡೆಗೆ. ಬೇಡ ಅಂತ ಅಗಲಿದ್ದನ್ನು ಮತ್ತೆ ಹೊಂದುವ ಬಯಕೆಯಾದದ್ದು ದೇವಲೋಕದಿಂದ ಇವಳು ಧರೆಗಿಳಿದ ಕಾಲದಲ್ಲಿ. ಭೂಲೋಕದ ಸುಖದ ಸಾರವನ್ನು ಸವಿದವನಿಗೆ ದೇವಲೋಕದ ಮಗಳಾದ ನಿನ್ನಲ್ಲಿ ಇದಕ್ಕಿಂತ ಹೆಚ್ಚು ಏನಾಡ್ಲಮ್ಮ? ಮೋಹಿತನಾಗಿ ಬಿಟ್ಟೆ. ತಪದ ಪಥದಿಂದ ಭ್ರಷ್ಟನಾಗಿ ಅವಳ ಕೈ ಹಿಡಿದೆ. ನಮ್ಮ ಕೈಗೂ ಸಾಗಿ ನೀ ಉದಿಸಿ ಬಂದೆ ಅಮ್ಮ. ಅಲ್ಪಕಾಲದ ಸೌಖ್ಯಕ್ಕಾಗಿ ಹಾತೊರೆದವರಿಗೆ ನಿನ್ನನ್ನು ಸಾಕಿ ಬೆಳೆಸುವಷ್ಟು ವ್ಯವಧಾನವಿಲ್ಲದ್ದರಿಂದ ತಪಸ್ಸಿಗಾಗಿ ನಾನು ಅಪ್ಸರಾಂಗನೆಯರ ಗಡಣಕ್ಕೆ ಅವಳು ನಡೆದು ಹೋದದ್ದು ಸತ್ಯ. ಬಿಡಲಾಗದ ಅಸಹಾಯಕತೆ ಮಾತ್ರ ಇದ್ದದ್ದು. ನೀನು ಬೇಡ ಅಂತ ಅಲ್ಲವಮ್ಮ. ಅದಕ್ಕಿಂತ ದೊಡ್ಡದು ನನಗೆ ತಪಸ್ಸು, ಅವಳಿಗೆ ದೇವಲೋಕ. ಅದ್ಯಾವುದು ಸಮರ್ಥನೆ ಅಲ್ಲ. ಅರ್ಥ ಆಗ್ತದೆ. ಬುದ್ಧಿವಂತಿಕೆಯಿಂದ ನೀ ಪ್ರಶ್ನೆ ಕೇಳಿದರೆ ಏನೋ ಒಂದು ಉತ್ತರ ಹೇಳಿ ಬಾಯಿ ಮುಚ್ಚಿಸುವುದಕ್ಕಾಗ್ತದೆ. ಮನಸಾರ್ದ್ರವಾಗಿ ಕಣ್ಣೀರು ಸುರಿಸ್ತಾ ನೀ ಪ್ರಶ್ನೆ ಕೇಳಿದ ನೋಡು, ಕರುಳಿಗೆ ಕೈ ಇಕ್ಕಿದೆಯಮ್ಮ. ಸುಮ್ಮನೆ ಅಲ್ಲಸಲ್ಲದ ಉತ್ತರವನ್ನು ಹೇಳಿ ನಿನ್ನನ್ನು ಯಾಕೆ ಮತ್ತೆ ನೋಯಿಸಿ? ಇಂದ್ರಿಯಗಳು ತುಂಬಾ ಪ್ರಬಲವ. ನಾವೆಷ್ಟು ಅರಿತಿದ್ದರು ಕಲಿತಿದ್ದರು, ಅದು ಕೆರಳಿ ಕೇಳುವ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಆಗದಿದ್ದರೆ ಕಲಿತದ್ದು ಅನುಭವ ಎಲ್ಲ ನಿರರ್ಥಕವಾಗ್ತದೆ.
ಬದುಕಿಗೆ ಬೆಳಕಾಗಬೇಕಾದ ತಪವನ್ನು ನಾ ಮರೆತೆ. ಯೋಚಿಸು, ನಿನ್ನ ಬದುಕಿಗೆ ಬೆಳಕಾಗಿದ್ದ ತಾಪಸಿಗಳಾದ ಕಣ್ವರನ್ನು ನೀನೂ ಮರೆತೆ ಅಲ್ವೇ? ಅಪ್ಪ, ತಪ್ಪು ನಿನ್ನದಲ್ಲ. ಇಂದ್ರಿಯ ಅಂದ್ರೆ ಹಾಗೆ, ಅಪ್ಪನಿಗಾದ್ರೂ ಮಗಳಿಗಾದ್ರೂ ಅದು ಕೆರಳಿದ ಕಾಲದಲ್ಲಿ ಪಾಲಿಸಬೇಕಾದ ಯಾವುದು, ಪಾಲಿಸಿದವರು ಯಾರು ಮರೆತು ಹೋಗ್ತದಮ್ಮ. ಈಗ ಆಡಿ ಏನು ಪ್ರಯೋಜನ? ತಪ್ಪಬಾರದಲ್ಲಿ ತಪ್ಪಿ ಆಯಿತು, ಆಗಬಾರದ್ದು ಘಟಿಸಿ ಆಯಿತು. ಈಗ ನೀ ಅಳ್ತಾ ಇರುವುದನ್ನು ಕಂಡು ನಾ ಇಲ್ಲಿಯೇ ಉಳಿಯೋಣ ಬೇಡ, ಸಾಧ್ಯವೇ ಮಗಳೇ? ಯೋಚಿಸು. ಗರ್ಭಿಣಿಯಾದ ನಿನ್ನ ಆರೈಕೆಗೆ ಅಪ್ಪ ಅಮ್ಮ ಜೊತೆಗೆ ನಿಂತದ್ದರಿಂದ ನಿನ್ನ ಬದುಕು ಹಸನಾಗಬಲ್ಲುದೆ. ತಪಸ್ಸಿನಿಂದ ಏನಾದ್ರೂ ಸಾಧ್ಯ ಅಂತಿದ್ರೆ ನಿನ್ನನ್ನು ಪಾಲಿಸಿದ ಕಣ್ವರೇ ಮಾಡ್ತಿರ್ಲಿಲ್ವೇ ಮಗಳೇ? ತಂದೆ ತಾಯಿಂದ್ರನ್ನು ಯಾಕೆ ಕರೆಸ್ತಾ ಇದ್ರು? ಅವರ ಅರಿವಿಗೆ ಬರ್ಲಿ, ಏನೋ ಒಂದು ಉದ್ದೇಶ. ಬಹುಶಃ ಕಣ್ವರ ಅದನ್ನೇ ಸಂಕಲ್ಪಿಸಿರ್ಬೇಕು. ಮಗಳಿಗಿಂತ ದೊಡ್ಡದು ತಪಸ್ಸು ಅಂತ ನಡೆದೇ ಅಲ್ಲ. ನೋಡು, ಮಗಳ ಬದುಕು ಅದರಿಂದ ಎಷ್ಟು ದುರ್ಭರವಾಗಿದೆ ಅಂತ ತೋರುವುದಕ್ಕೆ, ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೆ ಮನಸ್ಸುಂಟು, ಅವಕಾಶ ಇಲ್ಲ. ಈಗ ಸಾಧ್ಯ ಇದ್ದದ್ದು ಒಂದೇ, ನೀನು ಮಗಳೆಂಬ ಸತ್ಯವನ್ನು ನಾವಿಬ್ಬರೂ ಒಪ್ಪಿ ಬಂದು ನಿಂತಿದ್ದೆವು. ಆದರೆ ನಿನ್ನ ಗರ್ಭಸ್ಥ ಶಿಶುವಿಗೆ ತಾನು ತಂದೆ ಎಂಬ ಸತ್ಯವನ್ನು ನೃಪತಿಯಾದ ದುಷ್ಯಂತ ನಿರಾಕರಿಸಿ ನಿಂತಿದ್ದಾನೆ. ಸತ್ಯದ ಆರಾಧಕನಿಗೆ ಋಷಿ ಅಂತ ಹೆಸರಪ್ಪ. ಸತ್ಯವನ್ನೇ ಆರಾಧಿಸಿದ್ದರ ಬಲುವಿನಿಂದ ಒಬ್ಬ ಚಾಂಡಾಲನಿಗೆ ಪ್ರತಿಸ್ವರ್ಗ ನಿರ್ಮಾಣ ಮಾಡಿಕೊಡುವುದಕ್ಕೆ ಆಗಿದೆ ನನ್ನ ತಪಸ್ಸಿನ ಬಲದಿಂದ ಅಂತಾದರೆ, ಆಚರಿಸಿದ ತಪಸ್ಸಿನಲ್ಲಿ 100 ವರ್ಷದ ತಪದ ಬಲವನ್ನು ನಿನ್ನ ಗರ್ಭಸ್ಥ ಶಿಶುವಿಗೆ ಅನುಗ್ರಹಿಸ್ತಾ ಇದ್ದ. ಬೇರೇನು ಕೇಳಬೇಡ, ಕೊಡುವುದಕ್ಕೇನು ಇಲ್ಲವ. ರಾಜ್ಯ ಇಲ್ಲ, ಬಲ ಇಲ್ಲ, ಬಂಧುಗಳಿಲ್ಲ, ಪರಿವಾರ ಇಲ್ಲ. ಬಲಾತ್ಕಾರದಿಂದ ಒಪ್ಪಿಸುವುದಕ್ಕೆ ಇದು ದಾಂಪತ್ಯವು, ಯಾರಿಂದ ಆಗುವುದೂ ಇಲ್ಲ. ನೋಡೋಣ, ತಪದ ಬಲದಿಂದ ನೃಪತಿಯೇ ಸತ್ಯವನ್ನು ಅಂಗೀಕರಿಸುವಂತಾಗಿ ಇಂದಲ್ಲ ನಾಳೆ ಗರ್ಭಸ್ಥವಾದ ಶಿಶು ಸಿಂಹಾಸನದಲ್ಲಿ ವಿರಾಜಿತವಾಗುವಂತಾಗಲಿ. ಅದಕ್ಕಾಗಿ ಇನ್ನೂ ತಪ್ಪಿಸ್ತೇನಮ್ಮ. ಇದಕ್ಕಿಂತ ಹೆಚ್ಚು ನನಗೂ ಏನೂ ಮಾಡುವುದಕ್ಕಾಗುವುದಿಲ್ಲ. ಮಗಳಾದ್ದರಿಂದ ಕ್ಷಮೆ ಕೇಳಬಾರದು. ಕೇಳಿದೆ, ಏನಪ್ಪ? ಮಾಡಿದ್ದು ತಪ್ಪೇ ಮಗಳೇ. ಸಾಧ್ಯ ಆದ್ರೆ ಶಾಪ ಕೊಡದಿರದು. ಇಲ್ಲಪ್ಪ, ದೇವರು ರಕ್ಷಿಸಲಿ. ನಿನ್ನ ಚಾರಿತ್ರ್ಯವನ್ನು, ನಿನ್ನ ಪಾರಿಶುದ್ಧಿಯನ್ನು ದೇವರು ರಕ್ಷಿಸಲಿ. ನಮ್ಮಿಂದಾಗಿ ಈ ದುರವಸ್ಥೆಯಲ್ಲಿ ಮಗಳಿದ್ದಾಳೆ. ತಾಪಸಿಯಲ್ಲಿ ಕೊಡುವುದಕ್ಕೆ ಬಿಡುವುದಕ್ಕೆ ತಪಸ್ಸು ಬಿಟ್ಟರೆ ಮತ್ತೇನಿಲ್ಲ. ಬೆಳಕಿನ ಲೋಕದಿಂದ ಬಂದು ತಾಯಿಯಾದವಳು ಮಗಳ ಬದುಕು ಹೀಗೆ ಕತ್ತಲಾಗುವ ವೇಳೆಯಲ್ಲಿ ಸಾಧ್ಯ ಆದರೆ, ನಿನ್ನಿಂದ ಸಾಧ್ಯ ಅಂತ ಆದರೆ ಒಂದು ಹಿಡಿ ಬೆಳಕಾದ್ರೂ ಕೊಡೆ. ಹೇಗಾದ್ರೂ ಬದುಕಿ ಬಿಡ್ಲಿ ಆ ಜೀವ. ಹೇಗೆ ಏನು ಅಂತ ಕೇಳಿದ್ರೆ ನನಗೆ ಉತ್ತರ ಗೊತ್ತಿಲ್ಲ. ದೇವರು ಪ್ರಚೋದನೆ ಕೊಟ್ಟ ಹಾಗೆ ಬದುಕಿ, ಅವನ ಪ್ರಚೋದನೆಯಂತೆ ಕಾರ್ಯವೆಸ. ತಪೋನಿದೆ, ಮಗಳಿಗಾಗಿ ಕರೆಸಿಕೊಂಡ್ರಿ ಅಂತ ಭ್ರಮಿಸಿದ್ದೆ. ಈಗ ಅರ್ಥ ಆಯ್ತು, ನೀವು ಮಗಳಿಗಾಗಿ ನನ್ನನ್ನು ಕರೆಸಿದ್ದಲ್ಲ. ಪರಮ ಸಾತ್ವಿಕರಾದ ವಸಿಷ್ಠರಂತೆ ಬ್ರಹ್ಮರ್ಷಿ ಆಗುತ್ತೇನೆ ಅಂತ ಹೊರಟಿದ್ದೆ. ಹೊರಟ ಕ್ಷತ್ರಿಯರಾದ ನನ್ನ ಮನದಲ್ಲಿ ಅಹಂಕಾರದ ಹೆಮ್ಮರ ಆಳವಾಗಿ ಬೇರೂರಿ ನೆಲೆಯಾಗಿ, ಅದರ ಬುಡಕಡಿಯದೆ ಬ್ರಹ್ಮರ್ಷಿ ಆಗಲಾರೆ ನಾನು ಅಂತ ಗೊತ್ತಿತ್ತು. ಮಗಳಾದ ಶಕುಂತಲೆಯ ಚಾರಿತ್ರ್ಯವನ್ನು ಕೊಡಲಿಯಾಗಿಸಿ ಕಡಿಯುವುದಕ್ಕೆ ಹೊರಟು ಬಿತ್ತು ಸ್ವಾಮಿ.
ವಿಶ್ವಾಮಿತ್ರನ ಅಹಂಕಾರದ ವೃಕ್ಷ ಕಣ್ವಾಶ್ರಮದಲ್ಲಿ ನೆಲಸಮವಾಯಿತು, ಮಣ್ಣು ಪಾಲಾಯಿತು. ವಿಶ್ವಾಮಿತ್ರನಾಗುತ್ತೇನೆ ಎಂಬ ಅಹಂಕಾರದಿಂದ ಬೀಗಿದ್ದ ನನಗೆ ನನ್ನ ಪುಟ್ಟ ವಿಶ್ವ ಆ ಮಗಳನ್ನು ನೀವು ಆಶ್ರಯದಾತರಾಗಿ ಸಲಹಿ ಗುರುವಾದಿ ತಂದೆಯ ಸ್ಥಾನದಲ್ಲಿ ಕಾಣ್ತೇನೆ. ಮಗನೋ ಶಿಷ್ಯನೋ ಮಾಡಿದ ಅಪರಾಧವನ್ನು ಕ್ಷಮಿಸುವ ಔದಾರ್ಯದಿಂದ ನನ್ನ ಅಪರಾಧಕ್ಕೂ ಒಂದು ಕ್ಷಮೆ ಕೊಡಿ. ಶುಭ. ಕರುಳ ಬಳ್ಳಿಗೆ ಸುರ ಕರೆ ಕೇಳಿ ತೆರಳಿದೆ, ವರಮುನಿ ಪುರಿವನದನುತ ತೆರಳಿದೆ ಕಂಡ. ಕರುಣದಿ ಕ್ಷಮಿಸುವ ತಾಯಿಯಾಗುವ ಸುತಿಗೆ, ಕರುಣದಿ ಕ್ಷಮಿಸುವ ತಾಯಿಯಾಗುವ ಸುತೆ, ಕರುಣೆಗಿಲ್ಲದ ತಾಯಿಯಿಂದ ಕ್ಷಮಿಸೋ. ಮಗಳೇ, ನಿನ್ನ ಮನಸ್ಸಿನ ವೇದನೆ ಏನೆಂಬುದು ಅರ್ಥವಾಗುತ್ತಾ ಇದೆ. ಇದಕ್ಕೆ ನೋಯದೆ ಬೇಯದೆ ಕಣ್ಣೀರನ್ನು ಇಳಿಸದೆ ಬೇರೆ ಯಾವ ದಾರಿಯೂ ಕಾಣಿಸುತ್ತಾ ಇಲ್ಲ. ದುಃಖಿಸಬೇಡವೇ? ನೋಡುವಂತಹ ಶಕ್ತಿ ನನಗಿಲ್ಲಮ್ಮ. ಪ್ರಾಯ ಪ್ರಬುದ್ಧಿಯಾದಂತಹ ನಿನಗೆ ದೇಹದ ಭಾವದ ಅನಿವಾರ್ಯತೆ ಏನು ಅಂತ ಅರ್ಥವಾಗುತ್ತದೆ. ನಿನ್ನ ಮನಸ್ಸಿನ ನೋವಿಗೆ ಸ್ಪಂದಿಸುವಂತಹ ಮನಸ್ಸು ನನಗಿದೆ, ಆದರೆ ಸ್ಪಂದಿಸುವಂತಹ ದೇಹ ನನಗಿಲ್ಲಮ್ಮ. ದೇಹ ನನಗಿಲ್ಲ. ದೇವೇಂದ್ರ ಹೇಳಿದ ಹಾಗೆ ಕುಣಿಯುವವಳು ನಾನು. ಹಾಗಾಗಿ ಈ ಧರೆಗೆ ಬಂದೆ, ತಾಪಸಿಗಳ ಮುಂದೆ ನಿಂದೆ, ತಪಸ್ಸನ್ನು ಕೆಡಿಸಿದೆ, ನಿನ್ನನ್ನು ಹೊತ್ತು ನಿಂದೆ. ನೀನು ಶಿಶುವಾಗಿದ್ದಾಗ ಹೊಟ್ಟೆ ತುಂಬ ಹಾಲುಣಿಸುವಂತಹ ಸೌಭಾಗ್ಯ ನನಗೆ ಸಿಗ್ಲಿಲ್ಲಮ್ಮ. ಆದರೆ ಇಂದು ನಿನ್ನ ಬದುಕು ವಿಷಮವಾದಾಗಲೂ ನನ್ನ ಕೈಯಿಂದ ಏನು ಮಾಡುವುದಕ್ಕಾಗುತ್ತಾ ಇಲ್ಲ. ನಾನು ಅಸಹಾಯಕನಮ್ಮ. ನಿನ್ನ ನಗಲಿ ನಾನು ದೇವಲೋಕಕ್ಕೆ ಹೋದೆ ಎನ್ನುವ ಹಾಗೆ ನೀನು ಭಾವಿಸಿರಬಹುದು. ನನ್ನ ದೇಹ ಎನ್ನುವುದು ದೇವಲೋಕದಲ್ಲಿತ್ತು, ಮನಸ್ಸೆನ್ನುವುದು ಅನುಕ್ಷಣವು ನರಕ ಯಾತನೆಯನ್ನು ಅನುಭವಿಸುತ್ತಿದ್ದೆ. ನರಕ ಯಾತನೆಯನ್ನು ಅನುಭವಿಸುತ್ತಿತ್ತು. ಇದೋ ಸಾಧ್ಯವಾದ್ರೆ ತಾಯಿಯಾಗುವಂತಹ ನೀನು ಈ ಕರುಣೆ ಇಲ್ಲದ ಕೆಟ್ಟ ತಾಯಿಯನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ನನಗೆ ಅರ್ಥ ಆಗ್ತದಮ್ಮ. ನನ್ನ ಬಗ್ಗೆ ಯೋಚನೆ ಮಾಡುವುದಲ್ಲ, ನಾಳೆ ಹುಟ್ಟುವಂತ ನನ್ನ ಮಗುವಿನ ಬಗ್ಗೆ ಯೋಚಿಸುವುದು. ಇದಕ್ಕೆ ಏನರ್ಥ ಅಮ್ಮ? ನಾನೇನ್ ಮಾಡ್ಬೇಕು ಹೇಳಿ? ಅಪ್ಪ ಅಪ್ಪ ಅಪ್ಪ. ಮಹರ್ಷಿಗಳು, ನನ್ನ ಕರುಳ ಬಳ್ಳಿಯನ್ನು ಸಾಕಿದಿರಿ, ಸಲಹಿದಿರಿ. ಅವಳ ಬದುಕು ಬಂಗಾರವಾಗುವ ಹಾಗೆ ನೀವೇ ಅನುಗ್ರಹಿಸಬೇಕು. ನೀವು ಕೈ ಬಿಟ್ರೆ ನಮಗೆ ಬೇರೆ ಯಾರು ಇಲ್ಲ ಸ್ವಾಮಿ. ಕೈ ಬಿಡಬೇಡಿ, ಕೈ ಬಿಡಬೇಡಿ. ತರುಣಿ ಮೇನಕ್ಕೆ ನೀನು ಕರೆದೊಯ್ದೋ ತರಳೆಗಳ ಭರದಿಂದ ಕಶ್ಯಪಾಶ್ರಮದಿಗೆ ಪೊರೆಯುತ
ಒಲಿತಾಯ್ತನಕ್ಕೆ ನೆರವಿತ್ತು ಮತ್ತಿನಿ ತೆರಳುವುದು ಸುರಪುರಗೆ ಗಿತದಿ ಮೇನಕ ಶಕುಂತಳ, ಒಡವೆ ಇದ್ದು ಬಡವೆಯಾಗಿ ಹೋದೆ ಮಗ, ಒಡವೆ ಇದ್ದು ಬಡವೆಯಾಗಿ ಹೋದೆ. ತ್ರಿಶಂಕುವಿಗೆ ಪ್ರತಿಸ್ವರ್ಗವನ್ನು ನಿರ್ಮಾಣ ಮಾಡಿ ಕೊಡುವಂತಹ ಶಕ್ತಿಯುಳ್ಳ ನಿನ್ನಪ್ಪ ವಿಶ್ವಾಮಿತ್ರ ನಿನಗೊಂದು ಮನೆಯನ್ನು ಮಾಡುವಲ್ಲಿ ವಿಫಲನಾಗಿ ಹೋದ. ದೇವತೆಗಳ ಮನದಲ್ಲಿ ಕುಣಿದಂತಹ ಮನೆ ಮಾಡಿದಂತಹ ನಿನ್ನಮ್ಮ ನಿನಗೊಂದು ಮನೆ ಮಾಡುವಲ್ಲಿ ವಿಫಲಳಾಗಿ ಹೋದ. ಮೇನಕ, ಬಳ್ಳಿಗೂ ಕಾಯಿ ಭಾರವಾಗಿ ಹೋಯಿತಲ್ಲ. ಯಾಕೆ ಸ್ವಾಮಿ ಚುಚ್ಚು ಮಾತುಗಳನ್ನ ಆಡ್ತೀರಿ ನೀವು? ಅಳಬೇಡ ಕಂದ, ಕಣ್ಣೀರು ಯಾವುದಕ್ಕೂ ಉತ್ತರ ಅಲ್ಲ ಮಗ. ಹೆಣ್ಣಿನ ಕಣ್ಣೀರು ಭೂಮಿಗೆ ಬೀಳಬಾರದು. ಬಿದ್ದರೆ ಹೆಣ್ಣಿಗೂ ಒಳ್ಳೆದಲ್ಲ, ಮಣ್ಣಿಗೂ ಒಳ್ಳೆದಲ್ಲ. ತುಂಬ ಗರ್ಭಿಣಿ ನೀನು, ನಿನ್ನ ಕಣ್ಣೀರು ನಿನ್ನ ಮಗುವಿನ ಬೆಳವಣಿಗೆಗೆ ಕುಂಠಿತವಾಗ್ತದೆ ಮಗು. ವಿಶ್ವಾಮಿತ್ರ ದೊರೆದರೆ ಏನು? ಮೇನಕೆ ನಿನ್ನನ್ನು ಕೈ ಬಿಟ್ರೆ ಏನು? ಈ ಕಣ್ವ ನಾನಿನ್ನೂ ಸಾಯಲಿಲ್ಲ ಮಗ, ನಾನಿನ್ನೂ ಆಡ್ಬೇಡಿ ಅಪ್ಪ, ಆಡ್ಬೇಡಿ. ನಾನಿದ್ದೇನೆ ಮಗ, ಆದರೆ ಅಸಹಾಯಕ ಸ್ಥಿತಿಯಲ್ಲಿ ನಾನಿದ್ದೇನೆ. ಜೀವನದಲ್ಲಿ ಬ್ರಹ್ಮಚರ್ಯದ ವ್ರತವನ್ನು ಪಾಲಿಸುತ್ತಾ ಇರುವವ ನಾನು. ನನ್ನ ಆಶ್ರಮದಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ಇರುವಂತಹ ವ್ಯವಸ್ಥೆ ಇಲ್ಲ ಮಗು, ಅವಕಾಶ ಇಲ್ಲ. ಮೇನಕ, ನನಗೊಂದು ಉಪಕಾರ ಮಾಡಬಲ್ಲೆಯ? ಏನಾಗಬೇಕು ಹೇಳಿ ಸ್ವಾಮಿ. ಈ ನನ್ನ ಮುದ್ದು ಕಂದನನ್ನು ಕಶ್ಯಪರ ಆಶ್ರಮಕ್ಕೆ ಕರೆದುಕೊಂಡು ಹೋಗುವೆಯಾ? ಅವರು ಸಂಸಾರಿಗಳು, ಈ ಮಗುವಿಗೆ ಬೇಕಾದ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಸರಿ ಸ್ವಾಮಿ. ಅವರಿಗೆ ಕಷ್ಟ ಆಗ್ಲಿಕ್ಕಿಲ್ಲ. ಭೂದೇವಿಗೆ ಒಂದು ಕಾಲದಲ್ಲಿ ಭೂಮಿಯನ್ನು ಆಧರಿಸುವುದಕ್ಕೆ ಕಷ್ಟವಾದಾಗ ಭೂಮಿಯನ್ನು ಆಧರಿಸಿದವರವರು. ಆದ್ದರಿಂದಲೇ ಭೂಮಿಗೆ ಕಾಶ್ಯಪಿ ಅಂತ ಹೆಸರು. ನಾನು ಹೇಳಿದ್ದೇನೆ ಅಂತ ಹೇಳು, ಬೇಕಾದ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಸರಿ ಸ್ವಾಮಿ. ಆಗದೆ ಕಂದ, ಅಳಬೇಡ ಕಂದ. ಇಲ್ಲಪ್ಪ, ಅಪ್ಪನು ಹೊಣೆಗಾರಿಕೆಯನ್ನು ಜಾರಿಸಿದ ಅಂತ ಭಾವಿಸಿ ಇಲ್ಲಪ್ಪ, ಇಲ್ಲ. ಬೇರೆ ದಾರಿ ನನಗಿಲ್ಲ. ನೀನೊಬ್ಬಳೇ ಹೋಗುದು ಬೇಡ ಮಗು. ಪ್ರಿಯವದೆಯನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು. ತಾಯಿ ಮಗು ಈರ್ವರನ್ನು ನೋಡುವುದಕ್ಕೆ ಆಗಾಗ ಬರ್ತಾ ಇರ್ತೇನೆ ಮಗ. ಆದೀತಪ್ಪ. ಅಳಬೇಡ, ಹೋಗಪ್ಪ. ನಿಮ್ಮ ಸಹಾಯವನ್ನು ಯಾವತ್ತೂ ಮರೆಯುತ್ತಿಲ್ಲ ಸ್ವಾಮಿ. ಹೋಗಪ್ಪ. ಅಪ್ಪ, ನನ್ನನ್ನು ಕ್ಷಮಿಸಿ ಅಪ್ಪ. ಲೋಕೋತ್ತರ ಕೀರ್ತಿಯನ್ನು ಪಡೆಯುವ ಗಂಡು ಮಗುವಿಗೆ ತಾಯಿಯಾಗು ಮಗ. ಹೋಗ ಕಂದ. ಗರ್ಭಿಣಿಯಾದಂತ ಹೆಣ್ಣು ತನ್ನ ಗಂಡ ತನ್ನ ಬಳಿಯಲ್ಲೇ ಇರಬೇಕು, ತನ್ನೆಲ್ಲ ಬಯಕೆಗಳನ್ನು ನೆರವೇರಿಸಬೇಕು ಅಂತ ಆಸೆ ಪಡ್ತಾಳಮ್ಮ. ಸಹಜ ತಾನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಪ್ರಸವ ಕಾಲದಲ್ಲಿ ತನ್ನ ಪತಿ ತನ್ನ ಬಳಿಯಲ್ಲೇ ಇರಬೇಕು, ತಾನೆತ್ತ ಮಗುವನ್ನು ಎತ್ತಿ ತನ್ನ ಪತಿಗೆ ತೋರಿಸ್ಬೇಕೆನ್ನುವುದು ಅವಳ ಆಶಯವಾಗಿರ್ತದಮ್ಮ. ಆ ಯೋಗ ನನಗಿಲ್ಲ ಅಮ್ಮ, ಇಲ್ಲ. ನನ್ನೊಂದು ಆಸೆಯನ್ನು ನೆರವೇರಿಸ್ತೀರಾ? ಏನಾಗಬೇಕು ಹೇಳಿ. ಸ್ವಲ್ಪ ಹೊತ್ತು ನಿನ್ನ ಮಡಿಲಲ್ಲಿ ಮಲಗಬಹುದೇನಮ್ಮ? ಆ
ಗರ್ಭಿಣಿಯಾದ ನಿನ್ನ ಆರೈಕೆಗೆ ಯಾರೂ ಇಲ್ಲ ಅಂತ ನೀನು ಬೇಸರಿಸಿಕೊಳ್ಳಬೇಡ. ನಾನಿದ್ದೇನಮ್ಮ, ನಾನಿದ್ದೇನೆ. ಅಷ್ಟಾದ್ರೆ ಸಾಕಮ್ಮ, ಅಷ್ಟು ಸಾಕು ನನಗೆ. ಆ